ಮುಟ್ಟಿ ಒಂದೋಟದ ಸೇರ್ಪಡೆ. ಮೂರು ಸತ 6 ಓಟಗಳ ಅವಶ್ಯಕತೆ. ದಿಗಂತ್ ಸಚಿನ್ ಶಾರ್ಟ್ ಆಗಿ ಬಿದ್ದಂತ ಚೆಂಡು. 1 ಓಟದ ಸೇರ್ಪಡೆ. 2ನೇ ಓಟಕ್ಕೆ ಮನವಿ. ಎರಡೇ ಸತ 5 ಓಟಗಳ ಅವಶ್ಯಕತೆ. ಸಾಕಷ್ಟು ಸುಂದರತೆ ಚೆಂಡು. ಡಾಟೆಡ್ ಡೆಲಿವರಿ. ಪ್ರಯತ್ನ. ಡಾಟ್ ಬಾಲ್ ಸೇರ್ಪಡೆ ಕಟ್ಕೋತಾರೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ದಾಖಲಾತಿ ಕಟ್ಕೋತಾರೆ. ಬಾನಸ್ ಕೋಡಿ 3ನೇ ಬಾರಿ. ಡೈರೆಕ್ಟ್ ಓಟಗಳ ಪೂರೈಕೆ ಮಾತ್ರ ಆಗ್ತಾ ಇದೆ. ಮುಖಾಂತರವಾಗಿ ಖಾತೆ ಕೂಡ ಆರಂಭದಲ್ಲಿ ಕಂಡುಕೊಂಡ್ರೆ ವಾಸ್ ಮಾಡುವಂತ ಪ್ರಯತ್ನ. ಬಹಳ ಸುತ್ತಮುತ್ತಗಾರಿಕೆ ಅಷ್ಟೇ ಉತ್ತಮ ರೀತಿಯ ಕೂಟ ರಕ್ಷಣೆ ಕೂಡ ಮಾಡ್ತಾ ಇದೆ. ಈ ತಮ್ಮದೇ ಡಾಟ್ ಬಾಲ್ ಸೇರ್ಪಡೆ ಮತ್ತೆ ಓಟಗಳು ಬರ್ತಾ ಇಲ್ಲ. ಬ್ಲಾಕರ್ ಚೆಂಡು. ಯಾವುದೇ ರೀತಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದೆ. ನ್ಯೂ ಸ್ಟಾರ್ ಪಿತ್ರಾಡಿ ಕ್ಯಾಪ್ಟನ್ ಟಾಸ್ಗೆ ಬೇಕಾಗಿ ಕೇಳ್ಕೊಳ್ತಾರವೆ. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಕೈ ಸೇರ್ತಾ ಇದೆ. ಲಾಂಗ್ ಆಫ್ ವೇಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರೆ ಸ್ಟ್ರೈಕ್ ರೇಟ್ ಆಗ್ತಾ ಇದೆ. ರಡ್ಡೆ ಮ್ಯಾಚ್ ಅವರುಂಡು ಎಂಕ ಸೆಮಿ ಬೈದ ಅವೇ ಖುಷಿ ಅಂಚದಲ್ಲ ಗೊತ್ತಾಂದಿಚ್ಚಿ ಗುಡುಗು ಹಾಕೊಂಡು ನಾಲ್ಕನೇವರ ಚೌತಿಯನ್ನು ಕಂಡಿರ್ತಕ್ಕಂಥ ಪಂದ್ಯ. ನೆಕ್ಸ್ಟ್ ಎಂಕಲ್ ಸೆಮಿ 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 ಜೋಲಿ ಜೋಲಿ ಊರ್ದಾಗಲ್ಲ ರಡ್ಲ ಟೀಮ್ ಏರಿನ ಅಲ್ಲೇ ಮ್ಯಾಚ್ ಒಂದುಂಡು ಅಲ್ಲಿ ಡಿಜೆ ದಾಗಲ ಇತ್ತೇನೆ ಬೈದಿರು ಅಂಚರಿಕೆ ಏನು ಇಂಚು ವೆದರ್ ಮೋಡ ಡಿಜೆ ದಾಗಲ್ ಬೈದ ಪಂಡ ಡಿಜೆ ದಾಗಲ್ ಬೈಜ್ ಏರ್ ಬರ್ತೀನಿ ಬರ್ಸ ಬರೋದುಂಟು ವೆದರ್ ಇಂಚೆ ಇತ್ತನಲ್ಲ ಬರ್ಸ ಬರೋದುಂಟು ಒಂದೇ ತೋಜಿ ಏನನ್ ಬರ್ ಮ್ಯಾಚ್ ಆಗೋರು ಬರ್ಲಿಲ್ಲ ಸರ್. ಏನೇ ಪಂಡ ನೆಕ್ಸ್ಟ್ ಮ್ಯಾಚ್ ಎಂಕಲೆಗ್ ಹೈಕ್ ಸೆಮಿಫೈನಲ್ ಬೈದು ಡಿಜೆ ತೆಗೆದು ಇಂಚ ಇಂಚ ಸೆಡಿಲ್ ಪುರ ಬರ್ನಾಗ ನಿಂಕಲೆ ಮ್ಯಾಚ್ ಮಲ್ಪೋನೆ ಇಂಚ ನಿಂಕಲೆ ಬಂದೆ ಹೌದಾ ಮೋಸ ಮಾಡಿದ್ ಮಾರದು ಇನ್ನಿತ ವೆದರ್ ಅಂಡ ಆವೋಲಿ ಕೋಡದ ಬರ್ತ ತಗೊಂಡ ಮೋಯ ಮೋಯ ಆತು ಮೋಯ ಮೋಯಿ ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದೆ. ಮ್ಯಾಚ್ ಆಗಿ ಸಾಗಿ ಮಾಡ್ತಾ ಇದೆ. ಸಿಚುವೇಶನ್ ಆನ್ ಇಟ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. 2 ಚೆಂಡು ಜಯಕ್ಕಾಗಿ 3 ಓಟಗಳು. ವಿಶಾಲ ಎಳವಿಕೆ ಮಾಡಿಕೊಳ್ತಾ ಇದ್ದಾರೆ. ಓಟಗಳ ಪೂರೈಕೆ ಮಾಡಿಕೊಂಡ್ರೆ ಧಾನ್ಯ ಚಿಮಿಕೆ ಕೂಡ ನಡೀತಾ ಇರುತ್ತಲೇ. ಒಂದು ಚೆಂಡು ಜಯಕ್ಕಾಗಿ 2 ಓಟಗಳು. ಡಬಲ್ ತೆಗಿತಾನಂತೆ ನಾನು
ಆ ನಿಟ್ಟಲ್ಲಿ ಪಂದ್ಯ ಸಮಬಲ ಕಟ್ಕೊಳ್ತಾ ಇದೆ. ನೇರವಾಗಿ ಕ್ಯಾಪ್ಟನ್ ಬನ್ನಿ. ಟಾಸ್ಗೆ ಕ್ಯಾಪ್ಟನ್ ಮಾತ್ರ ಸೆಮಿ ಏನಣ್ಣ ಟಾಸ್ ಹಿಡಿದು ಏರು ಇನ್ನು ಹಾಕಿರಂಗ ತಗೋ ಸುಜಿತ್ ನೆರವೇರಿಸಿ ಕೊಡ್ತಾರೆ. ಕೈ ಆತೇನೆ ತೂಕ ಅಲ್ಲಿ ಟಾಸ್ ಮಾಡೋರಿಗೆ ಹೋಯ್ ಬೇಕಾಗಿದೆ. ಅದಾವತ್ತಾದ ದುರಾದೃಷ್ಟದ ಅನಾಹುತವನ್ನು ಪಡ್ಕೊಂಡಿರಬೇಕಾಗಿದೆ. ಸಲ್ಲಿಸಿಕೊಳ್ತಾರೆ. ಅದೇ ರೀತಿಯಾಗಿ ನ್ಯೂ ಸ್ಟಾರ್ ಪಿತ್ತೋಡಿ ತಂಡಕ್ಕೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಇದುವರೆಗೂ ಕೂಡ ಪ್ರತಿ ತಂಡಗಳಿಗೂ ಕೂಡ ಹೋರಾಟಕರವಾದ ಆಟವನ್ನು ತೋರ್ಪಡಿಸಿದ ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಅಲ್ಲಿ ಕ್ಷಿಪ್ರಗತಿಯಲ್ಲಿ ಪಂದ್ಯ ಮುಕ್ತಾಯ ಕಂಡುಕೊಳ್ಬೇಕಾಗ್ತದೆ. ಗಮನಿಸಿಕೊಳ್ಳಿ. ದಾಖಲಿಸಿಕೊಳ್ತಾ ಇದೆ. ಇದುವರೆಗೂ ಕೂಡ ಮಾರ್ನಿಂಗ್ ಸ್ಟಾರ್ ಫೈನಲ್ ಒಂದು ನಿತ್ತೆ ರಾಷ್ಟ್ರೀಯ ಓವರ್ ಚೆಂಡು ಗತಿ ಪರಿವರ್ತನೆ ಕಂಡುಕೊಳ್ತಾ ಇದೆ. ಬೀಸುವಂತ ಪ್ರಯತ್ನ ಮಾತ್ರ ನವೀನ್ ಕಂಡುಕೊಂಡ್ರೆ ಬ್ಲೈಂಡೆಡ್ ಶಾಟ್. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ 24 ಬಾಲ್ 10 ಬಾಲ್ ಡಾಟ್ ಏರು ಇನ್ನು ಕೂಡ 4 ಚೆಂಡು ಬಾಕಿ ಉಳಿತಾ ಇದೆ. ಇದು 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 3 ಬಾಲ್ ಡಾಟ್. ಇದು ನಮ್ದು ಬೆಸ್ಟ್ ಕೀಪರ್. ಸೋದರ ಸೇರ್ಪಡೆ ಕಂಡುಕೊಂಡು ಡಿಕ್ಲೇರ್ ಗಮನಿಸಿಕೊಳ್ತಾ ಇದೆ. ನವೆಂಬರ್ 3 ತಾರೀಕು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದೆ. ಇನ್ನೂ ಕೂಡ 3 ಚೆಂಡು ಬಾಕಿ ಉಳಿದಿದೆ. ಫೈನಲ್ ಒಂದುಂಡು ಫ್ರೆಂಡ್ಶಿಪ್ ಬರ್ಬೇಕ ಮಾರ್ನಿಂಗ್ ಸ್ಟಾರ್ ದೊಡ್ಡ ಮುಟ್ಟಿವಾಡಗಳ ಪೂರೈಕೆ ಮಾಡಿಕೊಂಡ ಪ್ರದೇಶ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. 9 ಚೆಂಡು ಜಯಕ್ಕಾಗಿ 4 ಆಟಗಳು ಬರಬೇಕಾಗಿದೆ. 9ಕ್ಕೆ 4. ಅಧ್ಯಕ್ಷರು ಆಗ ನೋಡಿದ ಆಗ ಅಧ್ಯಕ್ಷ ಇನ್ನು ಕೂಡ ಈ ಓವರ್ನಲ್ಲಿ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಪ್ರಧಾನ ಕಾರ್ಯದರ್ಶಿಗಳು ಕಟ್ಕೊಳ್ತಾ ಇದೆ. 6ಕ್ಕೆ 1. ಹೆಸರು ಖಾತೆಯಲ್ಲಿ ಮನೋಜ್ ಮುಲ್ಕೆ. ಆ ನಿಟ್ಟಲ್ಲಿ 2024 ತ್ರಿಶೂಲ್ ಸೇನಾ ಟ್ರೋಫಿಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ. ಫ್ರೆಂಡ್ಸ್ ಶಿವಪುರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡ್ರೆ ರನ್ನರ್ಸ್ ಅಪ್ ಅದೇ ರೀತಿಯಾಗಿ ಮನೋಜ್ ಕೋಡಿ ಇವರು ಕೂಡ ಆಸೀನರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಹಾಗೆ ಇನ್ನೊರು ಅತಿಥಿಯಾಗಿರೋದು ರಾಜೇಶ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ವಿಘ್ನೇಶ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ದೀಪಕ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ನಾವು ನೇರವಾಗಿ ವೈಯಕ್ತಿಕ ಬಹುಮಾನಗಳನ್ನು ನೀಡಿ ಗೌರವಿಸಿಕೊಳ್ಳಲಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಟೂರ್ನಮೆಂಟ್ ನ ಮ್ಯಾನ್ ಆಫ್ ದಿ ಮ್ಯಾಚ್ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಜೇಶ್ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಫ್ರೆಂಡ್ಸ್ ಶಿವಪುರ ತಂಡದ ಪ್ರಜೇಶ್ ಇವರು ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇವರಿಗೆ ಮಹೇಶ್ ಕಿಡಿ ಇವರು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯದ ಗೆಲುವಿನ ರೂವಾರಿ ಕೂಡ ಪ್ರಜೇಶ್ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಸ್ವೀಕರಿಸಿಕೊಳ್ತಾ ಇದ್ದಾರೆ. ಅಭಿನಂದನೆಗಳು ಸಲ್ಲಿಸಿಕೊಂಡು ಈ ಟೂರ್ನಮೆಂಟ್ ನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಈ ಟೂರ್ನಮೆಂಟ್ ಕೂಡ ಏಕಾಗಿ ಹೋರಾಟವನ್ನು ಮಾಡಿದಂತ ಆಟಗಾರ ಕೂಡ ಅವಳಿ ಸಿಂಗಲ್ಸ್ ಓಟಗಳ ಮುಖಾಂತರವಾಗಿ ಫ್ರೆಂಚ್ ಶಿವಪುರಕ್ಕೆ ಒಂದಿಷ್ಟು ಆಸರೆಯಾದಂತ ಆಟಗಾರ ವೆಂಕಿ ಈ ಪ್ರಶಸ್ತಿಯನ್ನು ಬರ್ಕೊಳ್ತಾರೆ ಕೇಳಿಕೊಳ್ತಾರೆ. ಇವರಿಗೆ ರಾಜೇಶ್ ಅವರು ನೀಡಿ ಗೌರವಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಟೂರ್ನಮೆಂಟ್ ನ ಬೆಸ್ಟ್ ಬೌಲರ್ ಪ್ರಶಸ್ತಿ ಮಾರ್ನಿಂಗ್ ಸ್ಟಾರ್ ತಂಡದ ಆಟಗಾರ ಆರಂಭಿಕ ಎಸ್ತವೇಳೆ ಕೂಡ ವೈಶಾಖ್ ಬೆಸ್ಟ್ ಬೌಲರ್ ಪ್ರಶಸ್ತಿ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.
ಮಾರ್ನಿಂಗ್ ಸ್ಟಾರ್ ತಂಡಕ್ಕೆ ಆಶಾದಾಯಕ ಒಂದು ಎಸೆಗಾರಿಕೆ ನೀಡುವ ಮುಖಾಂತರವಾಗಿ ಎದುರಾಳಿಗಳ ಉದಾರಿಯನ್ನು ಶುಭ್ರಗತಿಯಲ್ಲಿ ಪಡ್ಕೊಂಡಿದ್ದ ಆಟಗಾರ ಕೂಡ ಇವರಿಗೆ ದೀಪಕ್ ಇವರು ನೀಡಿ ಗೌರವಿಸ್ತಾ ಇದ್ದಾರೆ. ಇವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸಿಕೊಂಡ್ರೆ ಕೊನೆ ಹಂತಕ್ಕೆ ಮ್ಯಾನ್ ಆಫ್ ದಿ ಸೀರೀಸ್ ಸರ್ವಶ್ರೇಷ್ಠ ಆಟಗಾರ ಬಹುತೇಕವಾಗಿ ನಾವು ಎರಡೂ ತಂಡಗಳಲ್ಲಿ ಅಲಿದು ತೂಗಿ ನೋಡಿದಂತ ಸಂದರ್ಭದಲ್ಲಿ ಓರ್ವ ಆಟಗಾರ ಮಾತ್ರ ನಮಗೆ ಕಾಣ ಸಿಕ್ಕಿದ್ದಾನೆ. ಆ ನಿಟ್ಟಿನಲ್ಲಿ ಟೂರ್ನಮೆಂಟ್ ನ ಮ್ಯಾನ್ ಆಫ್ ದಿ ಸೀರೀಸ್ ಸರ್ವಶ್ರೇಷ್ಠ ಆಟಗಾರ ಮನೋಜ್ ಮುಲ್ಕಿ ಬರ್ಕೊಳ್ಬೇಕು ಕೇಳಿಕೊಳ್ತಾ ಇದ್ದಾವೆ. ಮನೋಜ್ ಮುಲ್ಕಿ ಈ ಟೂರ್ನಮೆಂಟ್ ನ ಮ್ಯಾನ್ ಆಫ್ ದಿ ಸೀರೀಸ್ ಬರ್ಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದಾವೆ. ದಾಂಡಿಗತನವಾಗಿ ಎಸೆಗಾರಿಕೆಯಲ್ಲಿ ಎರಡಲ್ಲೂ ಕೂಡ ನಾವು ಅಳೆದು ತೂಗಿ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಪ್ರಶಸ್ತಿಯನ್ನು ಮನೋಜ್ ಕೋಡಿ ಇವರು ನೀಡಿ ಗೌರವಿಸಿಕೊಂಡಿದ್ದಾರೆ. ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಟೂರ್ನಮೆಂಟ್ ನ ರನ್ನರ್ಸ್ ಅಪ್ ಪ್ರಶಸ್ತಿ ಫೈನಲ್ ಪಂದ್ಯದಲ್ಲಿ ನಿರೀಕ್ಷಿತ ಆಟವನ್ನು ತೋರ್ಪಡಿಸಲಿಲ್ಲ. ಕೊನೆ ಹಂತದಲ್ಲಿ ಪ್ರಶಸ್ತಿಯನ್ನು ಎದುರಾಳಿಗಳಿಗೆ ಒಪ್ಪಿಸಿದ್ರು. ಟೂರ್ನಿ ಉದ್ದಕ್ಕೂ ಕೂಡ ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸಿದ ತಂಡ ಮಾರ್ನಿಂಗ್ ಸ್ಟಾರ್ ಎಲ್ಲ ಆಟಗಾರರು ಬಂದು ಪ್ರಶಸ್ತಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಟೂರ್ನಮೆಂಟ್ ನ ರನ್ನರ್ಸ್ ಅಪ್ ಪ್ರಶಸ್ತಿ ಎಲ್ಲ ಆಟಗಾರರು ಬನ್ನಿ ವೇದಿಕೆಯಲ್ಲಿರುವಂತ ತಮ್ಮ ಸಂಘಟಕರ ಕೈಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದಾವೆ. ತ್ರಿಶೂಲ್ ಸೇನಾ 2024 ತ್ರಿಶೂಲ್ ಸೇನಾ ಟ್ರೋಫಿ 2024 ಪಂದ್ಯಾಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಳ್ತಾ ಇದೆ. ಮಾರ್ನಿಂಗ್ ಸ್ಟಾರ್ ಕ್ರಿಕೆಟರ್ಸ್ ಎಲ್ಲ ಆಟಗಾರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ವಿನ್ನರ್ಸ್ ಆಫ್ ಪ್ರಶಸ್ತಿಗಳು ತಮ್ಮ ಮುಡಿಗೆಯಲ್ಲಿ ಆಶಿಸಿಕೊಂಡು ಅತಿಥಿ ಅಭ್ಯರ್ಥರಲ್ಲಿ ಪ್ರಶಸ್ತಿ ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಆಟಗಾರ ಮೆಡಲ್ ಅನ್ನು ಸ್ವೀಕರಿಸಬೇಕು. 11 ಆಟಗಾರ ದಯವಿಟ್ಟು ನಿಲ್ಲಿ. ಅಲ್ಲಿ ಅತಿಥಿಗಳ ಮುಖಾಂತರವಾಗಿ ಮೆಡಲ್ ಅನ್ನು ಸ್ವೀಕರಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಟೂರ್ನಮೆಂಟ್ ನ ತ್ರಿಶೂಲ್ ಸೇನಾ ಟ್ರೋಫಿ 2024 ನೈಜ ಚಾಂಪಿಯನ್ಗಳು ಕಳೆದ ಬಾರಿ ರನ್ನರ್ಸ್ ಅಪ್ ಪ್ರಶಸ್ತಿಗೆ ತೃಪ್ತಿ ಪಟ್ಟಂತ ತಂಡ ಈ ಬಾರಿ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಳ್ತಾ ಇದೆ. ನೈಜ ಚಾಂಪಿಯನ್ ಪಟ್ಟ ಅಲಂಕರಿಸಿಕೊಳ್ತಾ ಇದ್ದಾರೆ. ತಲೆ ಗೆಲುವಿನ ಕರಿ ಕುದುರೆಗಳು ವೇದಿಕೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಿಕೊಳ್ಬೇಕು ಕೇಳಿಕೊಳ್ತಾ ಇದ್ದಾವೆ. ಫ್ರೆಂಡ್ಸ್ ಶಿವಪುರದ ಎಲ್ಲ ಆಟಗಾರರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ತ್ರಿಶೂಲ್ ಸೇನಾ ಟ್ರೋಫಿ 2024 ನೈಜ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತ ತಂಡ ಅತಿಥಿ ಅಭ್ಯರ್ಥಿಗಳ ಮುಖಾಂತರವಾಗಿ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಳ್ತಾ ಇದೆ. 15,000 ರೂಪಾಯಿಗಳೊಂದಿಗೆ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ತಂಡ ಕೂಡ ಕಳೆದ ಬಾರಿ ರನ್ನರ್ಸ್ ಆಫ್ ಪ್ರಶಸ್ತಿಗೆ ತೃಪ್ತಿ ಪಟ್ಟಿತ್ತು. ಈ ಬಾರಿ ಗೆಲುವಿನ ಕರಿ ಕುದುರೆಗಳಾಗಿ ಹೊರಹೊಮ್ತಾ ಇದ್ದಾರೆ. ಎಲ್ಲ ಶಿವಪುರದ ಆಟಗಾರರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ಧನ್ಯವಾದಗಳು ಸಮರ್ಪಿಸಿಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ಎಲ್ಲ ಅತಿಥಿಗಳಿಗೆ ಕೂಡ ಒಂದೇ ಮಾತಿನಲ್ಲಿ ಫೋಟೋಶೂಟ್ ತಗೊಂಡ ರಿಟೈರ್ಡ್ ಕೊಡ್ತಾರೆ ಚೀಪು ಸೆಲ್ಫಿಯಾ ಆಂಡ್ ಇನ್ನಿತ ಪೂರ ಮುಗಿಂಡು ರೋಲು ತೋಜಿ ಬಾಲ್ ಎಲ್ಲ ತಗೊಂಡು ಹೋಗಿದ್ದಾರೆ.
ನಾಡ್ದು ನವೆಂಬರ್ 3 ತಾರೀಕಿಗೆ ಅಲಿಯೂರು ಕೋಡಿಯಲ್ಲಿ ದಿಗ್ 11 ಟ್ರೋಫಿ ಆಗ್ತಾ ಉಂಟು. 17 ವರ್ಷ ವಯೋಮಿತಿಯವರದ್ದು ಟ್ರೋಫಿ. ಇವರವರ ಟ್ರೋಫಿ ಮಾಡುವವರು ಇವರೇ. ದಿಗ್ 11 ಟ್ರೋಫಿ ಎಲ್ಲರೂ ಬಂದು ಟೀಮ್ ಕೊಟ್ಟು ಸಹಕಾರ ಕೊಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಇವತ್ತು ದಿಗು ಇಲ್ಲ ಅಂತ ಹೇಳಿ ಇನ್ನು ದಿಗು ಇಲ್ಲ ಬಂದು ಸೆಮಿ ಮುಟ ಬೈದ ಬೇರೆ 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 ನೆಕ್ಸ್ಟ್ ಹೇಳಿ ಎಂತ 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 ಎಷ್ಟು ಬಾಲ್ ಡಾಟ್ ಆಗಿದೆ ಅದು ಹೇಳು. ತ್ರಿಶೂಲ್ ಸೇನಾ ಅಲೆಯವರು ಇವರ ವತಿಯಿಂದ ನಡೆದಂತಹ ತ್ರಿಶೂಲ್ ಸೇನಾ ಟ್ರೋಫಿ 2024 ಇದು ಅತ್ಯಂತ ಯಶಸ್ವಿ ಇದು ಕ್ರಿಕೆಟ್ ಪಂದ್ಯಾಟವಾಗಿ ಮೂಡಿಬಂದಿದೆ. ಇದಕ್ಕೆ ಸಹಕಾರ ನೀಡಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಈ ಪಂದ್ಯಕೂಟಕ್ಕೆ ಶ್ರಮಿಸಿದ ಎಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಜೈ ಮೊಗಲ ಆಪು ಜಾಂದಿನಿಕ್ 2 ನಿಮಿಷ ಬನ್ನಿ ಅವ 10 ನಿಮಿಷ ಐಟೆ ಜಪ್ಲೇನಿ ಏರೆ ರೋಹಿತ್ ಶರ್ಮಾ ಅಂಚ ಬೋಲೆ ಇಂಚ 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 ಕುರಾನ್ ಮುಗಿನ್ ಟಾಟಾ ಬಾಯ್ ಬಾಯ್.